ನಮಸ್ಕಾರ. ಸ್ಪಂದನ ವಾಹಿನಿ ಪ್ರಸ್ತುತಪಡಿಸುವ ಕಿಡ್ ಝೋನ್ ಅರಳುವ ಮಗು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗ್ಯಶ್ರೀ. ಪ್ರತಿಭಾನ್ವಿತ ಪುಟಾಣಿಗಳೊಂದಿಗೆ ಒಂದಿಷ್ಟು ಮಾತುಕತೆ ಹರಟೆ, ಇದು ಈ ಕಾರ್ಯಕ್ರಮದ ವಿಶೇಷ. ನಿಮ್ಮ ಮಕ್ಕಳಿಗೆ ಪ್ರಿಯವಾದ ಆಟೋಪಕರಣಗಳ ಕಿಡ್ ಝೋನ್ ಇದೀಗ ಉಡುಪಿಯಲ್ಲಿದೆ. ಹಿಂದೆ ಭೇಟಿ ನೀಡಿ ಉಡುಪಿಯ ಕುಂಜುಬೆಟ್ಟಿನಲ್ಲಿರುವ ಕಿಡ್ ಝೋನ್ಗೆ ಬನ್ನಿ. ಇವತ್ತು ನನ್ನ ಜೊತೆ ಒಬ್ಬ ಪುಟಾಣಿ ಇದ್ದಾನೆ, ಅವನ ಜೊತೆ ಮಾತಾಡೋಣ. ಹಲೋ. ಹಾಯ್. ಹಾಯ್. ಏನು ಹೆಸರು? ಸೌರಭ್. ಸೌರಭ್. ಯಾರಿಟ್ರು ಸೌರಭ್ ಅಂತ? ಅಪ್ಪ. ಅಪ್ಪ ಇಟ್ಟದ? ಅಪ್ಪ ಅಲ್ಲ, ಅಜ್ಜಿ. ಓ, ಅಜ್ಜಿ ಇಟ್ಟದ? ನಿಂಗೆ ಗೊತ್ತು ಅಪ್ಪ ಇಟ್ರು ಅಜ್ಜಿ ಇಟ್ರು ಅಂತ? ಯಾರು ಅದು ಹೇಳಿದ ಅಮ್ಮ. ಅಮ್ಮ ಹೇಳಿದ್ರಾ? ನಾನು ಕೇಳಿದ್ದೆ, ಅದಕ್ಕೆ ಹೇಳಿದ. ಓ, ಸ್ವಲ್ಪ ಅಮ್ಮನಿಗೆ ಕ್ವಶನ್ ಎಲ್ಲ ಜಾಸ್ತಿ ಮಾಡ್ತೀಯಾ ಅಂತಲ್ಲ? ಇಲ್ವಾ? ಇಲ್ಲ. ಸರಿ, ಅಮ್ಮನ ಹೆಸರು? ಸುನೀತಾ. ಅಪ್ಪನದ್ದು? ಭಾಸ್ಕರ್. ಅಜ್ಜಿಯದ್ದು? ಅಜ್ಜಿಯದು ಗುಲಾಬಿ. ಗುಲಾಬಿಯಾ? ಗುಲಾಬಿ ಥರವಿದ್ದಾರೆ ಅಜ್ಜಿ. ಅಜ್ಜಿ ಹೇಗಿದ್ದಾರೆ ನೋಡ್ಲಿಕ್ಕೆ? ನಿನ್ನ ಥರ ಇದ್ದಾರಾ? ಹೌದಾ? ಏನಾಗಿದ್ರೆ ಅಜ್ಜಿಯದು ಮೊಮ್ಮಗವ? ಹೌದು. ಹೌದಾ? ಅಜ್ಜಿ ಏನೆಲ್ಲ ತಂದು ಕೊಟ್ಟಿದ್ದಾರೆ ನಿಮಗೆ, ಪ್ರೀತಿಯ ಮೊಮ್ಮಗನಿಗೆ? ನನಗೆ ಚಾಕ್ಲೇಟ್ ಅದೆಲ್ಲ ಚಾಕ್ಲೇಟ್ ಮತ್ತು ಇದೆಲ್ಲ ಮಾಡಿಕೊಡ್ತಾರೆ. ಯಾವುದಿದು? ಅದು ಕಾಫಿ. ಓ, ಕಾಫಿ ಮಾಡಿ ಕೊಡ್ತಾರೆ? ಹೌದು. ಅಜ್ಜಿ ಮಾಡಿಕೊಡೋ ಕಾಫಿ ಇಷ್ಟವ ನಿಮಗೆ? ಅಪ್ಪನ ಹೆಸರೇನು? ಭಾಸ್ಕರ್. ಅಪ್ಪ ಏನು ಮಾಡ್ತಾರೆ? ಅಪ್ಪ ಎಲ್ಲೇ ಏಜೆಂಟ್. ಮತ್ತು ಅಮ್ಮ? ಅಮ್ಮ ಇಲ್ಲಿ ಪಂಚಾಯತಿ. ಪಂಚಾಯತಲ್ಲಿ ಏನು ಮಾಡ್ತಾರೆ ಅಮ್ಮ? ಲೈಬ್ರರಿ. ಓ, ಲೈಬ್ರರಿ ನೋಡ್ಕೊಳ್ತಾರಾ? ಹೋಗಿದ್ಯಾ ಅಮ್ಮನ ಲೈಬ್ರರಿಗೆ? ಹೋಗಿದೆ. ಬುಕ್ಸ್ ಓದಿದ್ಯಾ? ಕೆಲವೊಂದು ಸ್ಟೋರಿ ಓದಿದ್ದೇನೆ, ಅದೀಗ ಮರ್ತು ಹೋಗಿದೆ. ಅಲ್ಲ, ನಾನು ಕೇಳೋ ಮುಂಚೆ ಮರ್ತು ಹೋಗಿದೆ ಹೇಳೋದು ಕೇಳಬಾರ್ದಲ್ಲ ನಾನು? ಅಲ್ಲ, ಬೇರೆ ಯಾವುದಾದ್ರೂ ಸ್ಟೋರಿ ಓದಿದ್ದು ನೆನಪಿದ್ದದ್ದು ನಿಮಗೆ? ಚಿಕ್ಕದಿರಾಗ ಹೇಳಿದ ಸ್ಟೋರಿ ನೆನಪಿರ್ತದೆ ಯೂಶ್ವಲಿ. ಅಜ್ಜಿ ಹೇಳಿದ ಕತೆ ಅಲ್ಲ ನೆನಪಿಲ್ವಾ? ಊಟ ಮಾಡಿ ನೆನಪುಂಟಾ? ಎಷ್ಟು ಊಟ ಮಾಡಿದ್ಯಾ? ಒಂದು ಅರ್ಧ ಬಟ್ಟಲ್ಲಿ ಊಟ ಮಾಡ್ತೀಯಾ? ಅಷ್ಟೇ? ಸರಿ, ಏನು ತಿನ್ಕೊಂಬಂದ್ಯಾ? ಅದು ಇದು ಪದಿ. ಅದು ಇದು ಪದಂಗಿ. ಪದಂಗಿ ಇಷ್ಟವಾ? ಸಂಡೇ ಸ್ಪೆಷಲ್ ಪದಂಗಿಯಾ? ಇಲ್ಲ, ಮಾಡಿದ್ದು ಡೈಲಿ ಚಪಾತಿ ದೋಸೆ ಅದೆಲ್ಲ ಇಡ್ಲಿ ಎಲ್ಲ ಮಾಡ್ತಾರೆ ಅಮ್ಮ. ಚಪಾತಿ ಮಾಡಿದರೆ ಎಷ್ಟು ತಿಂತೀಯ? ಚಪಾತಿ 3, 2 ಎಲ್ಲ ತಿಂತೀನಿ. ಓಕೆ, 3, 2, 1. ಒಂದು ತಿನ್ನೋದಿಲ್ಲ, ಅಮ್ಮ ಬೈತಾರೆ. ಓ, ಅಮ್ಮ ಬೈತಾರೆ ಹೇಳಿ ತಿನ್ನೋದು? ನಿಂಗೆ ಇಷ್ಟ ಅಂತ ಹೇಳಿ ತಿನ್ನೋದಲ್ಲ? ಇಲ್ಲ, ನನಗೆ 2 ಇಷ್ಟ. 3 ಒಂದು ಎಕ್ಸ್ಟ್ರಾ ಅಮ್ಮನ ಪಾಲಿದ್ದು ಅಲ್ವಾ? ಅಮ್ಮ ಬೈತಾರೆ ಹೇಳ್ಕೊಂಡು ಅಮ್ಮನಿಗೆ ಹೆದರಿ ತಿನ್ನೋದು. ಇಲ್ಲಿ ತನಕ ಅಮ್ಮ ಹೋದದ್ದು ಒಳಗೆ ಹೋದದ್ದು ನೋಡಿ ಬಿಸಾಡಿದೆಲ್ಲ ಉಂಟಾ? ಚಪಾತಿ ಬೇಡ ಅಂತ ಹೇಳ್ಕೊಂಡು? ಇಲ್ಲ. ತಿಂದಿದ್ಯಾ? ಎಷ್ಟು ದೊಡ್ಡ ಚಪಾತಿ? ದೊಡ್ಡ ಚಪಾತಿಯಾ ಚಿಕ್ಕ ಚಿಕ್ಕ ಚಪಾತಿ? ದೊಡ್ಡದಾ? ಚಪಾತಿ ಹೇಗೆ ಮಾಡ್ತಾರೆ? ಅದು ಹಿಟ್ಟನ್ನು ಸ್ವಲ್ಪ ಸಕ್ಕರೆ ಹಾಕಿ, ಸ್ವಲ್ಪ ನೀರು, ಮತ್ತೆ ಹಿಟ್ಟು ಯಾವುದು? ಗೋಧಿ. ಓಕೆ, ಗೋಧಿ ಹಿಟ್ಟು. ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಮತ್ತೆ ಸಕ್ಕರೆ, ಮತ್ತೆ ಅದನ್ನು ಕಲಡಿಸಿ ಮತ್ತೆ ಹಿಂಗೆ ಉಂಡೆ ಮಾಡಿ ಲಾಡ್ತಾರೆ. ಮತ್ತೆ ಇದು ಮಾಡಿ ಅದು ಮಾಡ್ತಾರೆ ಅಷ್ಟೇ? ಇಲ್ಲ. ಎಂತ ಮಾಡೋದು? ಇದು ಅದು ಯಾವುದು? ಇದು ಅದು ಕುಕ್ಕಿಂಗ್ ಮಾಡ್ತಾರೆ. ಓಕೆ, ಕುಕ್ಕಿಂಗ್. ಆಯ್ತು, ಚಪಾತಿ ರೆಡಿಯಾ? ನೀವು ಮಾಡಿ ಚಪಾತಿ ತಿನ್ಲಿಕ್ಕೆ ಆಗ್ಲಿಕ್ಕಿಲ್ವಾ ಅಂತ ಅಲ್ವಾ? ನಾನು ಮಾಡಿದ್ಯಾ? ಟ್ರೈ ಮಾಡಿದ್ಯಾ? ಯಾರೆಲ್ಲ ತಿಂತಿದ್ರು ನೀನು ಮಾಡಿದ ಚಪಾತಿಯನ್ನು? ನಾನೇ ತಿಂದಿದ್ದು. ಅದೇ, ನೀನು ಮಾಡಿದ ಚಪಾತಿ ನೀನೇ ತಿನ್ನಬೇಕು, ಹಾಗೆ ಉಂಟು ರೆಸಿಪಿ ನಿಂದು. ಸರಿ, ಬೇರೆ ಏನಾದರೂ ಟ್ರೈ ಮಾಡಿದ್ಯಾ? ಅದು ಟೀ ಎಲ್ಲ, ಕಾಫಿ. ಓ, ಟೀ ಕಾಫಿ ಎಲ್ಲ ಟ್ರೈ ಮಾಡಿದ್ಯಾ? ಸರಿ, ಟೀ ಹೇಗೆ ಮಾಡೋದು? ಟೀ ಇದು ಹಾಕೋದು. ಯಾವುದಿದು? ಒಂದು ಕೊಂಡಿ ನೀರು, ಸ್ವಲ್ಪ ನೀರು ಹಾಕೋದು, ಮತ್ತೆ ಟೀ ಪೌಡರ್ ಹಾಕೋದು. ಮತ್ತೆ ಟೀ ಪೌಡರ್ ಯಾವ ಸಹ ನಡೀತದಾ? ಸರಿ, ನಿಮ್ಮ ಮನೇಲಿ ಯೂಸ್ ಮಾಡೋದು ಯಾವುದು ಟೀ ಪೌಡರ್? ಅದು ರೆಡ್. ಇದು ರೆಡ್ ಲೇಬಲ್. ಸರಿ. ಮತ್ತೆ ಸಕ್ಕರೆ ಹಾಕೋದು 2 ಸ್ಪೂನ್, ಮತ್ತೆ ಇದು ಹಾಲು ಹಾಕೋದು, ಮತ್ತೆ ಬಿಸಿ ಮಾಡೋದು. ಚಾ ರೆಡಿಯಾ? ಎಲ್ಲ ಕುಡಿತಾರ ನೀನು ಮಾಡಿದ ಚಾ? ಕುಡಿತಾರ, ಕಷ್ಟಪಟ್ಟು ಕುಡಿತಾರೇನಲ್ಲ, ಮಾಡಿದಾನಲ್ಲ ಪಾಪ ಅಂತ ಹೇಳ್ಕೊಂಡು. ಕಾಫಿ ಎಲ್ಲ ನೀನೇ ಮಾಡೋದ ಮನೆಯಲ್ಲಿ? ಇಲ್ಲ, ಕೆಲವೊಮ್ಮೆ ನನಗೆ ಬೇಕಾದರೆ ನಾನೇ ಮಾಡೋದು. ಓ, ನಿನಗೆ ಬೇಕಾದಾಗ ನೀನು ಹೋಗಿ ಮಾಡಿ ಕುಡಿತೀಯಾ? ಅಮ್ಮ ಪರ್ಮಿಷನ್ ಕೊಟ್ಟಿದ್ದಾರಾ ಕಿಚನ್ಗೆ ಬರಲಿಕ್ಕೆ?
ಹ್ಞೂ ಬೇರೆ ಡಿಸ್ಟರ್ಬ್ ಏನಾದರೂ ಮಾಡಿ ಇಲ್ಲ, ಯಾರಾದರೂ ಇದ್ರೆ ಮಾತ್ರ. ಹಾಂ. ಈ ಅಮ್ಮ ಇಲ್ಲಾಂದರೆ ಮಾಡಲಿಕ್ಕೆ ಬಿಡುವುದಿಲ್ಲ, ಯಾರಾದರೂ ಮನೆಯಲ್ಲಿ ಇರಲಿಲ್ಲ ಅಂತೆ. ಹೌದು, ನಿನ್ನನ್ನು ಬಿಟ್ಟು ಹೋಗೋದು ಸಹ ಕಷ್ಟವಲ್ಲ. ಇಲ್ಲ, ಅಣ್ಣ ಮಾಡ್ತಾನೆ. ಅಣ್ಣ ದೊಡ್ಡವನಲ್ಲ? ಹೌದು. ಎಷ್ಟು ದೊಡ್ಡವನ ಅಣ್ಣ? 9th. ಓ, ಅಣ್ಣ 9th? ನೀನು? ನಾನು 5th. ಓಕೆ, ನೀನು 5th. ಯಾವ ಸ್ಕೂಲ್? ಲಯನ್ಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್, ಪಡುಬಿದ್ರೆ. ಓ, ಪಡುಬಿದ್ರೆ ನಿನ್ನ ಮನೆ? ಪಡುಬಿದ್ರಲ್ಲಿ ಎಲ್ಲಿ ಬರ್ತದೆ ನಿನ್ನ ಮನೆ? ಇಲ್ಲಿ RR ಕಾಲೋನಿ, RR ಕಾಲೋನಿ ಸ್ವಿಟ್ಜರ್ಲ್ಯಾಂಡ್. ಅಲ್ಲಿ ಬರ್ತದಾ? ಹಾಂ. ಹೇಗೆ ಬಸ್ ಉಂಟಾ ನಿಮ್ಮ ಮನೆ ಹತ್ತಿರ? ಬರ್ತದೆ, ನಾವು ನಡ್ಕೊಂಡು ಹೋಗುದು. ನಡ್ಕೊಂಡು 4 ಜನ ಇದ್ದೇವೆ. ಹಾಂ, ಸಾಕಾಗೋದಿಲ್ವ ಬೆಳಿಗ್ಗೆ ಬೆಳಿಗ್ಗೆ ನಡ್ಕೊಂಡು ಹೋಗ್ಲಿಕ್ಕೆ, ಸಂಜೆ ನಡ್ಕೊಂಡು ಬರ್ಲಿಕ್ಕೆಲ್ಲ? 8:30ಗೆ ಹೋಗ್ತೇವೆ. 8:30ಗೆ? ಹಾಂ. ಹಾಂ. ಸ್ಕೂಲ್ ಸ್ಟಾರ್ಟ್ May 16. ಟೈಮಿಂಗ್ಸ್ ಕೇಳಿದ್ದು ನಾನು. 9:30. ಓಕೆ, 9:30ಗೆ ಸ್ಟಾರ್ಟಾ? ಎಷ್ಟು ಗಂಟೆಗೆ ಹೇಳ್ತೀಯಾ? 6:30, 7 ಎಲ್ಲ. ಎದ್ದು ಬ್ರಷ್ ಮಾಡ್ತೇನೆ. ಬ್ರಷ್ ಮಾಡ್ತೀಯಾ? ಮತ್ತೆ ಚಹಾ ಕುಡಿತೇನೆ. ಚಹಾ ಪ್ರೇ ಮಾಡೋದೆಲ್ಲ ಅಭ್ಯಾಸ ಇಲ್ಲ? ದೇವರಿಗೆ ಕೈ ಮುಗಿಯೋ ಅಭ್ಯಾಸ ಇಲ್ಲ? ಮತ್ತೆ ಇದು ಸ್ಕೂಲ್ಗೆ ಹೋಗುವ. ಓಕೆ, ತಿಂಡಿ ತಿನ್ನೋ ಮುಂಚೆ ಕೈ ಮುಗಿದಿಲ್ಲ, ಫಸ್ಟಿಗೆ ಹೊಟ್ಟೆಗೆ ಕೈ ಮುಗಿಯೋದು ಅಲ್ವಾ, ಮತ್ತೆ ದೇವರಿಗೆ ಕೈ ಮುಗಿಯೋದು, ಮತ್ತೆ ಇದು ಸ್ನಾನ ಮಾಡಿ ಮತ್ತೆ ದೇವರಿಗೆ ಕೈ. ಓ, ತಿಂಡಿ ತಿನ್ನೋ ಮುಂಚೆ ಸ್ನಾನ ಮಾಡೋದಿಲ್ವಾ? ತಿಂಡಿ ತಿಂದಾದ್ಮೇಲೆ. ಓಕೆ, ಇದು ಯಾರೆಲ್ಲ ಹೇಳಿಕೊಟ್ಟ ಸಿಸ್ಟಮ್ ಎಲ್ಲ? ಮನೇಲಿ ಇದೆಯಾ ರುಟೀನ್? ಹೇಳುದು, ಬ್ರಷ್ ಮಾಡೋದು, ಟಿಫಿನ್ ಮಾಡೋದು, ಮತ್ತೆ ಸ್ನಾನಕ್ಕೆ ಹೋಗೋದಾ? ಯಾರು ಹೆಲ್ಪ್ ಮಾಡ್ತಾರೆ ನಿಮಗೆ ಮನೆಯಲ್ಲಿ? ಯಾರು ಕೂಡ ಮಾಡೋದು, ನಾನೇ. ಓ, ನಿನ್ನ ಕೆಲಸ ಎಲ್ಲ ನೀನೇ ಮಾಡ್ಕೊಳ್ಳೋದು? ಯಾರು ಹೆಲ್ಪ್ ಮಾಡೋದಿಲ್ಲ? ಅಮ್ಮ ಮಾಡೋದಿಲ್ಲ, ಅಜ್ಜಿ ಮಾಡೋದಿಲ್ಲ ಇಲ್ವಾ? ಅಜ್ಜಿ ಇಲ್ಲ. ಅಜ್ಜಿ ಎಲ್ಲಿರು? ಅಜ್ಜಿ ಎಲ್ಲಿ ಹೋಗಿದೆ? ಸತ್ತಿದೆ. ಅಯ್ಯೋ ದೇವ, ಸಾರಿ. ಅಜ್ಜಿ ಮನೆಯಲ್ಲಿ? ಅಜ್ಜಿ ಮನೆ ಅವರ ಮನೆ ಹತ್ರ. ಯಾರವರು? ನನ್ನ ಮಾಮನ ಮನೆ ಹತ್ರ? ಮನೆಯಲ್ಲಿ. ಮನೆ ಇದೆಯಾ? ಮಾಮನ ಮನೆ ಎಲ್ಲಿ ಬರ್ತದೆ? ಕಲ್ಲಟ್ಟಿಯಾ? ಪಡುಬಿದ್ರಿ. ಸರಿ, ಬೀಚಿಗೆಲ್ಲ ಹೋಗಿದ್ಯಾ? ಹೋಗಿದ್ದೇನೆ. ಯಾರ ಜೊತೆ ಹೋಗಿದ್ದೆ ಬೀಚಿಗೆ? ಅಮ್ಮ ಅಪ್ಪ ಜೊತೆ ಎಲ್ಲ ಹೋಗಿದ್ದೇನೆ. ಅಕ್ಕ ತಂಗಿ. ರಜೆಯಲ್ಲಿ ಎಲ್ಲಿಗೆಲ್ಲ ಹೋಗಿದ್ದಿ? ರಜೆಯಲ್ಲಿ ಮನೆಯಲ್ಲಿ ಬೋರ್ ಆಗುದಿಲ್ವಾ? ಇಲ್ಲ, ಆಟ ಆಡ್ತೇವೆ. ಎಂತ ಆಟ? ವಾಲಿಬಾಲ್. ಯಾರಿದ್ದಾರೆ ನಿನ್ನ ಜೊತೆ ಆಡ್ಲಿಕ್ಕೆ? ತುಂಬಾ ಜನ ಇದ್ದಾರೆ. ತುಂಬಾ ಅಂದ್ರೆ ಒಂದು 15-20 ಜನ ಇದ್ದಾರಾ? 15 ಇದ್ದಾರೆ. ಓ, ಇದ್ದಾರಾ? ಹೇಗೆ 15 ಜನ? ಅದು ಬೇರೆ ಕಡೆಯವರೆಲ್ಲ ಬರ್ತಾರೆ. ಮತ್ತೆ ನಮ್ಮ ಮನೆ ಹತ್ತಿರ ಒಂದು 8 ಜನ ಇದ್ದಾರೆ. ನೀನು ಎಷ್ಟು ಆಟ ಆಡ್ತೀಯ ವಾಲಿಬಾಲ್? ನಿಂಗೆ ಆಗ್ತದ? ಇಷ್ಟು ಕುಳ್ಳಿದ್ಯಾ? ಆಗ್ತದಾ? ನಿಂದು ಬೆಸ್ಟ್ ಫ್ರೆಂಡ್ ಯಾರು? ಆರ್ಯನ್ನ. ಸ್ಕೂಲಲ್ಲಿ ಮಾತ್ರವಾ ಅಲ್ಲ ಬೇರೆ ಟೈಮಲ್ಲಿ ಸಹ ಅವನೇ? ಸ್ಕೂಲಲ್ಲಿ ಕೂಡ ಅವನೇ. ನನ್ನ ಮನೆಯ ಪಕ್ಕದ ಅವನು ಕೂಡ ನನ್ನ ಕ್ಲಾಸಿಗೆ. ಹೌದಾ? ನನಗೆ ಗೊತ್ತೇ ಇರಲಿಲ್ಲ, ನಾನು ಬೇರೆ ಕ್ಲಾಸ್ ಅಂತ ಅಂದ್ಕೊಂಡೆ. ನೀ ಹೇಳಿದ ಮೇಲೆ ಗೊತ್ತಾದ ನನಗೆ ಅವನು ನಿನ್ನ ಕ್ಲಾಸ್ ಅಂತ. ಮತ್ತೆ ಸೀನಿಯರ್ ಫ್ರೆಂಡ್ ಯಾರಿಲ್ವಾ? ಇದ್ದಾರೆ ತುಂಬ ಜನ. ಎಷ್ಟು? ಒಂದು ಕೌಂಟ್ಲೆಸ್ಸಾ? ಇಲ್ಲ, ಅಷ್ಟಿಲ್ಲ, ಒಂದು 5 ಇದ್ದಾರೆ. 5 ಅಷ್ಟೇ. ಈಗ ನಿನ್ನದು ಚೈಲ್ಡ್ಹುಡ್ಡಲ್ಲಿ ಯಾವುದಾದ್ರೂ ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್ ಉಂಟಾ? ತಿರುಗಾಡಲಿಕ್ಕೆ ಹೋದದ್ದು, ಅದು ಇದು ಏನು ಸರ್? ತಂಟೆ ಮಾಡಿದ್ದು, ಬಿದ್ದದ್ದು? ಬಿದ್ದದ್ದಿದೆ. ಎಲ್ಲಿ ಬಿದ್ದದ್ದು ನೀನು? ನಾನು ಸೈಕಲಲ್ಲಿ ಎಲ್ಲ ಬಿದ್ದೆ. ಸರ್ಕಸ್ ಮಾಡಲಿಕ್ಕೆ ಹೋಗಿದ್ಯಾ? ಇಲ್ಲ. ಮತ್ತೆ ಅದು ಜಾರಿ ಬಿದ್ದ್ಯಾ? ಮತ್ತೆ ನಾನು ಮತ್ತೆ ಅಣ್ಣ ಗಲಾಟೆ ಮಾಡ್ತೀವಿ. ನೀನು ಜೋರ, ಈಗ ಅಣ್ಣ ಜೋರ? ಅಣ್ಣವೇ ಜೋರ. ನೀನು ಪಾಪ, ನನಗೆ ನೀನೇ ಜೋರ ಅಂತ ಅನ್ನಿಸಿದಪ್ಪ. ಸ್ವಲ್ಪ ಇದೆ. ಸ್ವಲ್ಪ ಅಲ್ಲ, ನೀನು ಜೋರ ಇರಬೇಕು. ಸರಿ, ಈಗ ಡ್ರೆಸ್ ಹಾಕೊಂಬಂದಿಲ್ಲ, ಈ ಡ್ರೆಸ್ ಎಂತ ಇದು ಡ್ರೆಸ್? ಇದು ಎಂತ ಡ್ರೆಸ್? ಪ್ಯಾಂಟ್ ಮತ್ತೆ ಇದು. ಅದೇ ನಿನ್ನೆಲ್ಲ ಖಾಲಿ ಇದು ಅದು, ಅದಕ್ಕೇನು ವರ್ಡಿಗೆ ಹೆಸರಿಲ್ವಾ? ಶರ್ಟ್, ಪ್ಯಾಂಟ್? ಶರ್ಟ್ ಮತ್ತೆ ಪ್ಯಾಂಟ್ ಮತ್ತೆ ಶರ್ಟ್. ಮತ್ತೆ ಮೇಲೆ ಕೋಟ್ ಹಾಕಿದ? ಹೌದು, ಕೋಟ್ ಶರ್ಟ್. ಯಾರು ಕೊಡಿಸಿದ್ದು? ಅಮ್ಮವಾ? ಜಾಸ್ತಿ ಐಟಮ್ ಎಲ್ಲ ಯಾರು ಕೊಡಿಸೋದು? ಅಮ್ಮವೇ ಕೊಡಿಸೋದಾ? ಅಮ್ಮ ಕೊಡಿಸ್ತಾರೆ. ಅಪ್ಪ ಸೈಕಲ್ ಎಲ್ಲ ತರ್ತಾರೆ.
ಅಪ್ಪ ತಿಂಡಿ ತರುವುದಿಲ್ಲ. ತಿಂಡಿ ಯಾರು ತರೋದು? ತಿಂಡಿ ಅಮ್ಮ. ಓಕೆ, ಅಮ್ಮ ತಿಂಡಿ ತರೋದು. ಮತ್ತು ನೀನು ಅಮ್ಮನಿಗೆ ಏನು ಕೊಡ್ತೀಯಾ? ಅಮ್ಮನಿಗೆ ಹೇಳಲಿಕ್ಕೆ ಆಗೋದು ಕೊಡ್ತೀಯಾ? ಹೇಳಲಿಕ್ಕೆ ಆಗೋದಿಲ್ವಾ? ಅಮ್ಮನಿಗೆ ಇದು ಹಾಂ, ಯಾವುದಿದು? ಪೆಟ್ಟು ಕೊಡ್ತೀಯಾ? ಚಾಕ್ಲೇಟ್ ತಂದು ಕೊಡ್ತೀಯಾ? ಕೊಡ್ತೇನೆ. ಹಾಂ, ಚಾಕ್ಲೇಟ್ ಅಮ್ಮ ತಿಂತಾರಾ ಚಾಕ್ಲೇಟ್ ಎಲ್ಲ? ತಿಂತಾರೆ. ನಿಂಗೆ ಬೇಡ, ನನಗೆ ಬೇಡ, ನೀನೇ ತಿನ್ನು ಅಂತ ಹೇಳೋದಿಲ್ಲ? ಹಂಗೆ ಹೇಳ್ತಾರೆ. ಹಾಗೆಂತ ಮಾಡ್ತೀನಿ, ನೀನೇ ತಿಂತೀಯ ಅಮ್ಮನಿಗೆ ಕೊಡದೆ? ಇಲ್ಲ, ನಾನು ತಿನ್ಲಿಕ್ಕೆ ಹೇಳ್ತೇನೆ, ಅವರು ಬೇಡ ಬೇಡ ಅಂತಾರೆ, ಅದಕ್ಕೆ ನನ್ನ ತಮ್ಮನಿಗೆ ಕೊಡ್ತೇನೆ. ಓಕೆ, ಈಗ ನಿಂಗೆ ಯಾರು ಇಷ್ಟ? ತಮ್ಮ ಇಷ್ಟವಾ ಅಮ್ಮ ಇಷ್ಟವಾ? ನನಗೆ ಅಮ್ಮ. ಅಮ್ಮವೇ? ತಮ್ಮ ಬೇಡವಾ? ತಮ್ಮ ಅದು ಕಸಿನ್. ಕಸಿನ್ ತಮ್ಮವ? ಹಾಂ. ಈಗ ವೆಕೇಶನಲ್ಲಿ ಎಲ್ಲಿಗೆಲ್ಲ ಹೋಗಿದ್ಯಾ? ಬೀಚ್. ಬೀಚ್ ಮತ್ತೆ ಮತ್ತೆ ಅಲ್ಲಿ ಎಲ್ಲ ಹೋಗಿದ್ದೇನೆ. ಎಲ್ಲಿ? ಕಾಪು, ಉಡುಪಿ. ಎಂತ ಬಸ್ಸಲ್ಲಿ ಹೋಗುವಾಗ ನೋಡಿದ್ದ? ಕಾಪು, ಉಡುಪಿ, ಪಾಂಗಳ ಎಲ್ಲ ಹೋಗಿದೆ. ಎಲ್ಲ ಕಡೆ ಹೋಗಿದ್ಯಾ? ಬ್ಯಾಂಗ್ಳೂರ್ ಹೋಗ್ಲಿಲ್ಲ, ಮುಂಬೈ. ಮುಂಬೈ ಹೋಗಿದ್ಯಾ? ಇಲ್ಲ, ಹೋಗ್ಲಿಲ್ಲ ಎಲ್ಲಿ ಕೂಡ. ಕರ್ಕೊಂಡು ಹೋಗ್ಲಿಕ್ಕೆ ಹೇಳ ಅಮ್ಮನ ಹತ್ರ. ನಾನು ಹೇಳ್ತೇನೆ, ಅಮ್ಮ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ದಾರೆ. ಬಾಂಬೆಲಿ ಯಾರಿದ್ದಾರೆ? ಯಾರು ಕೂಡ ಇಲ್ಲ. ಮತ್ತೆ ಸುಮ್ಮನೆ ಹೋಗುದಾ, ಸುತ್ತಾಡಿ ಬರುದಾ? ಅಪ್ಪ ಹೋಗ್ತಾರೆ ಅಪ್ಪನ ಜೊತೆ ನೀವು ಕೆಲ್ಸಕ್ಕೆ. ಓ, ಕೆಲಸಕ್ಕೆ ಹೋಗ್ತಾರ ಅಪ್ಪ ಬಾಂಬೆಯಲ್ಲಿ? ಎಂತ ಕೆಲಸ ಅಪ್ಪನಿಗೆ ಅಲ್ಲಿ? ಅಲ್ಲಿ ಅವರೆಲ್ಲ ಕರೀತಾರೆ, ಅದಕ್ಕೆ ಹೋಗಿ. ಕರೀತಾರ ಅಂತ ಹೋಗುದಾ? ಸರಿ, ಈಗ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ? ಸರಿ. ಕಿಡ್ಸ್ ಝೋನ್ ಅರಳುವ ಮಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ. ಕಿಡ್ಸ್ ಝೋನ್ ಅರಳುವ ಮಗು ಕಾರ್ಯಕ್ರಮಕ್ಕೆ ವಿರಾಮದ ಬಳಿಕ ಮತ್ತೆ ಸ್ವಾಗತ. ಸ್ಕೂಲಲ್ಲಿ ಹೇಗೆ ಟಾಪರ್ ಆಗಿದ್ಯಾ? ಅಲ್ಲ, ಟಾಪರಲ್ಲಿ 8th ಪ್ಲೇಸ್ ಇದ್ದೇನೆ. ಟಾಪರಲ್ಲಿ 8th ಪ್ಲೇಸಾ? 8th 5th ಎಲ್ಲ ಬರ್ತೀನಿ. ಫಸ್ಟ್ ಪ್ಲೇಸಲ್ಲಿ ಯಾರು ಇರ್ತಾರೆ? ಫಸ್ಟಲ್ಲಿ ಅವರೆಲ್ಲ ಫರೀನ್ ಎಲ್ಲ ಇರ್ತಾರೆ. ಅವ್ರು ಯಾರು ಫರೀನ್? ಅದು ಬೆಂಗ್ರೇನ್ ಹಾಂ, ಟಾಪರ್ಸ್. ಓಕೆ, ಟಾಪರ್ಸಾ? ನೀನೇನು 8th ಪ್ಲೇಸಲ್ಲೆಲ್ಲ ಇರೋದು? ಅದು ಫೈನಲಲ್ಲಿ 8th. FA 3 5th ಎಲ್ಲ ಇದ್ದೆ. 5th 9th. ಹೌದು, ಯಾವುದೆಲ್ಲ ಸಬ್ಜೆಕ್ಟ್ಸ್ ಉಂಟು ನಿಮಗೆ? EVS ಮತ್ತು ಇಂಗ್ಲೀಷ್ ಮತ್ತು ಮ್ಯಾಥ್ಸ್, ಹಿಂದಿ, ಕಂಪ್ಯೂಟರ್. ಇಂಗ್ಲೀಷ್, ಕಂಪ್ಯೂಟರ್ ಉಂಟಾ? ಕಂಪ್ಯೂಟರಲ್ಲಿ ಏನು ಮಾಡ್ತೀಯಾ? ಈಗೆಲ್ಲ ಮ್ಯಾಮ್ ಇಲ್ಲ ಈಗ. ಎಲ್ಲಿ ಹೋಗಿದ್ದಾರೆ ಮ್ಯಾಮ್? ಅವರು ಇದ್ದಾರೆ ಮ್ಯಾಮ್ ಈಗ ಕೂಡ, ಅವರು ಬರುವುದಿಲ್ಲ. ಅವರಿಗೆ ಮಗು ಇದೆ. ಓಕೆ, ರಜೆಯಲ್ಲಿದ್ದಾರೆ ಅವರು? ಹಾಂ. ಇಲ್ಲಾಂದ್ರೆ ಎಂತ ಹೇಳಿಕೊಡ್ತಿದ್ರು ಕಂಪ್ಯೂಟ್ರಲ್ಲಿ? ಆಟ ಆಡೋದಾ, ಪೇಂಟಾ? ಅದು ಕಂಪ್ಯೂಟರ್ ಯಾರು ಮಾಡಿದ ಅದೆಲ್ಲ ಹೇಳ್ಕೊಂಡು. ಯಾರು ಮಾಡಿದ್ದು ಕಂಪ್ಯೂಟರ್ ನೆನಪು ಯಾರೊಬ್ರು ಮಾಡಿ ಕೊಟ್ರಲ್ಲ, ಸ್ಕೂಲಲ್ಲಿ ಉಂಟು, ಅದನ್ನು ನೀನು ಯೂಸ್ ಮಾಡೋದು ಅಲ್ಲ? ಹೌದು. ಕೀಬೋರ್ಡ್ ಎಲ್ಲ ಯೂಸ್ ಮಾಡಿದ್ಯಾ? ಕೀಬೋರ್ಡು, ಮೌಸ್ ಮಾಡಿದ್ಯಾ? ಇತ್ತು ಮನೆಯಲ್ಲಿ. ಮನೇಲಿ ಇತ್ತ ಕಂಪ್ಯೂಟರ್? ಈಗೆಲ್ಲ. ಹೀಗೆಲ್ಲಿ ಹೋಗಿದೆ? ಅದು ಅಪ್ಪ ಆಫೀಸಲ್ಲಿ ಇದೆ. ಆಫೀಸಿಗೆ ತಗೊಂಡು ಹೋಗಿದ್ದಾರಾ? ಅಪ್ಪನ ಆಫೀಸಲ್ಲಿ ಅಂತ ಹೇಳಿದಿ? LIC. ಅಲ್ಲೆಯಾ? ಮನೆ ಹತ್ತಿರವ ಅಲ್ಲ? ಕಾಪು. ಓ, ಅಪ್ಪ ಕಾಪಿಗೆ ಬರಬೇಕಾ? ಹೇಗೆ ಹೋಗ್ತಾರೆ ಅಪ್ಪ ಕಾಪುಗೆ? ಕಾರಲ್ಲಿ. ಕಾರ್ ಉಂಟಾ? ನಿಂಗೆ ಯಾವುದು, ಕಾರ್ ಇಷ್ಟವ ಬೈಕ್ ಇಷ್ಟವ? ಕಾರ್ ಇಷ್ಟವ? ಅದರಲ್ಲಿ ಯಾವುದು ನಿಂದು ಫೇವ್ರೆಟ್ ಮಾಡೆಲ್? ಫೇವ್ರೆಟ್ ರೋಲ್ಸ್ ರಾಯ್ಸ್. ಏನೋ ರೇಂಜ್ ರೋವರಾ? ಮತ್ತೆ ರಾಯ್ಸ್. ಕರೆಕ್ಟ್ ಹೇಳಿ, ನನಗೆ ಕೇಳಲಿಲ್ಲ, ಇನ್ನು ಅವ್ರಿಗೆ ಕೇಳಿ. ರಾಯ್ಸಾ? ಓಕೆ. ಅದು ಹೇಗುಂಟು ಕಾರು? ಯಾಕೆ ನಿಂಗೆ ಅದು ಫೇವ್ರೇಟ್? ಅದು ಚೆನ್ನಾಗಿ ಉಂಟು. ಬೇರೆ ಕಾರ್ ಯಾವ ಸಹ ಚಂದವೇ ಇಲ್ವಾ ಹಾಗಿದ್ರೆ? ಇಲ್ವಾ? ಒಟ್ಟು ಕಾರು ಉಳಿದದೆಲ್ಲ ನಿನ್ನ ಫೇವ್ರೇಟ್ ಅದು ಮಾತ್ರ ಒಳ್ಳೆ ಇರೋದು ಅಲ್ವಾ? ಎಷ್ಟು ಮಾರ್ಕ್ಸ್, ಹೈಯೆಸ್ಟ್ ಎಲ್ಲ ಎಷ್ಟು ತೆಗೆದಿದ್ಯಾ ಮಾರ್ಕ್ಸ್? ಒಂದು 300, 400ಅಲ್ಲಿ 360. ಮತ್ತು ಇದರಲ್ಲಿ 100ಅಲ್ಲಿ 99, 98,
83 93 ಹಂಗೆಲ್ಲ ಉಂಟು 91 ಅಷ್ಟು ಮತ್ತು ಹಿಂದಿಯಲ್ಲಿ 70. ಅದೇನು ಅದು ಕಡಿಮೆ? ಅದು ನನಗೆ ಮರ್ತಲ್ಲ. ಡಿಫಿಕಲ್ಟ್ ಅದು. ಕನ್ನಡ ಈಸಿಯಾ? ಕನ್ನಡದಲ್ಲಿ ಎಷ್ಟು ಹೈಯೆಸ್ಟ್? ನನಗೆ 92. 92ಆ? ಕನ್ನಡದಲ್ಲಿ ನಿಮಗೆ ಯಾವ ಥರ ಕ್ವಶನ್ಸ್ ಇರ್ತದೆ? ಲೈಕ್ ಲೆಂತಿ ಕ್ವಶನ್ಸಾ ಅಲ್ಲ ಹೊಂದಿಸಿ ಬರೆಯಿರಿ ಆ ಟೈಪ್ ಅದಲ್ಲವ? ಲೆಂತ್ ಎಲ್ಲ ಕ್ವಶನ್ ಆನ್ಸರ್, ಮೀನಿಂಗ್ಸ್, ಸ್ವಂತ ವಾಕ್ಯ, ವಿರುದ್ಧಕ ಪದ ಹಾಗೆಲ್ಲ ಇರ್ತದಾ? ಈಗ ನಿಮಗೆ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ನನಗೆ EVS. EVS ಅಲ್ಲಿ ಏನು ಸ್ಪೆಷಲ್? ಅದರಲ್ಲಿ ನನಗೆ ಮಾರ್ಕ್ ತುಂಬ ಸಿಗ್ತದೆ. ಓ, ಮಾರ್ಕ್ ತುಂಬ ಸಿಗ್ತದೆ ಹೇಳಿ ಫೇವ್ರೇಟಾ? EVS ಯಾರು ಮಾಡೋದು? ಅನಿತಾ ಮ್ಯಾಮ್. ಹಾಂ, ಮೇಡಮ್ಸ್ ಇಷ್ಟವಾ? ಜೋರಿದ್ದಾರೆ. ಓ, ಜೋರಿದ್ದಾರೆ ಅಂತೇಳಿ ನೀನು ಕಷ್ಟಪಟ್ಟು ಓದ್ತೀಯಾ ಅಂತ? ಇಲ್ಲಾಂದರೆ ನಿಮಗೆ ಅದು ಅಷ್ಟು ಮಾರ್ಕ್ಸ್ ಬರೋದೆಲ್ಲ ಇರಬೇಕು ಅಲ್ವಾ? ಟ್ಯೂಷನ್ಗೆ ಹೋಗ್ತೀಯಾ? ಹಾಂ. ಎಲ್ಲಿಗೆ? ಮನೆ ಹತ್ರ. ಎಷ್ಟು ಗಂಟೆ ತನಕ ಇರ್ತದೆ ಟ್ಯೂಷನ್? 4:30ಇಂದ 7. ಎಕ್ಸಾಮ್ ಇರುವಾಗ 9 ಎಲ್ಲ ಆಗ್ತದೆ, 8 ಹಿಂಗೆ ಒಂದು 5:30 6 ಎಲ್ಲ ಆಗ್ತದೆ. ಅಲ್ಲ, ಎಕ್ಸಾಮ್ ಟೈಮ್ಗೆ ನೀನು ಮನೇಲಿ ಓದೋದಿಲ್ಲ? ಓದ್ತೇನೆ. ಹಾಂ, ಹೇಗೆ ಹೋಗ್ತೀಯಾ ಟ್ಯೂಷನ್ ಕ್ಲಾಸ್ಗೆ? ಸೈಕಲಲ್ಲಿ ಹೋಗ್ತೀಯಾ? ಇಲ್ಲ, ನಡ್ಕೊಂಡ. ತುಂಬ ಜನ ಇದ್ದಾರೆ ನಿನ್ನ ಜೊತೆ ಬರುವವರು? ಇಲ್ಲ, ನಾನು ಮತ್ತೆ ಅವರೆಲ್ಲ ಇದ್ದಾರೆ ನನ್ನ ಫ್ರೆಂಡ್. ಅವ್ರ ಪಾಪ ಇದ್ದಾರೆ ಟ್ಯೂಷನ್ ಟೀಚರ್? ಹಾಂ. ಅವರು ಹೇಳಿಕೊಡೋದು ಅರ್ಥ ಆಗ್ತದಾ ಅಲ್ಲ ಸ್ಕೂಲಲ್ಲಿ ಹೇಳಿಕೊಡೋದು ಅರ್ಥ ಆಗ್ತದಾ? ಇಬ್ಬರು ಹೇಳಿಕೊಡೋದು ಅರ್ಥ ಆಗ್ತದಾ? ನಿಮಗೆ ಟ್ಯೂಷನ್ ಟೀಚರ್ ಇಷ್ಟವಾ ಅಲ್ಲ ನಿನ್ನದೇ ಮೇಡಮ್ನವ್ರು ಇಷ್ಟವಾ? ಸ್ಕೂಲ್ ಟೀಚರ್. ಇವ್ರು ಜೋರು ಮಾಡ್ತಾರಾ ಟ್ಯೂಷನ್ ಅವರು? ಇಲ್ಲ, ಸ್ಕೂಲಿಂದ ಕಲಿತ್ಬೇಕು. ಓ, ಸ್ಕೂಲಿಂದ ಕಲಿಬೇಕು ಅಂತೇಳಿ ನಿಮಗೆ ಸ್ಕೂಲ್ ಟೀಚರ್ ಇಷ್ಟ. ಟ್ಯೂಷನ್ ಇದು ಎಕ್ಸ್ಟ್ರಾ, ಅವ್ರಿಗೇನು ಗೊತ್ತಿಲ್ಲ, ಸ್ವಲ್ಪ ಅವರು ಟೈಮ್ ಪಾಸಿಗೆ ಕಲಿಸಿಕೊಡೋದು ಅಂತವ? ಹೌದಾ? ನೀನು ಟ್ಯೂಷನ್ ಕೊಡ್ಬೇಕಂತ ಇದೆಯಾ ನೆಕ್ಸ್ಟ್ ದೊಡ್ಡವನಾದ್ಮೇಲೆ? ಇಲ್ಲ. ಇಲ್ವಾ? ಅದೆಂತ ಪ್ಲ್ಯಾನ್ ಇಲ್ವಾ? ಹೌದು, ದೊಡ್ಡವನಾದ್ಮೇಲೆ ಏನಾಗಬೇಕಂತಿದ್ಯಾ? ಡಾಕ್ಟ್ರಾ? ಅದೇನು ಕೆಲಸ? ಪೇಷಂಟ್ಗೆ ಮೆಡಿಸಿನ್. ಹೌದಾ? ಜ್ವರ ಬಂದರೆ ಎಂತ ಮಾಡೋದು? ಚೆಕಪ್ ಮತ್ತು ಮೆಡಿಸಿನ್ ಕೊಡೋದು. ಅಷ್ಟೇ. ಹೌದು, ಡಾಕ್ಟರ್ ಆಗಬೇಕು ಅಂತ ಹೇಳಿದೆಲ್ಲ. ಡಾಕ್ಟರ್ ಆಗಬೇಕಿದ್ರೆ ಯಾವ ಸಬ್ಜೆಕ್ಟ್ ತಗೋಬೇಕು ಗೊತ್ತಿಲ್ವಾ? MBBS ಕಲಿಬೇಕಲ್ಲ? ಓ, ಗೊತ್ತುಂಟು, ಅಂದರೆ ಹೇಳಲಿಕ್ಕೆ ಬರಲಿಲ್ಲಲ್ಲ, ಮರ್ತೋಯ್ತಾ ಅಂತ. ಮನೇಲಿ ಎಷ್ಟು ದೇವರಿದ್ದಾರೆ? ಒಂದು 10-15 ಇದ್ದಾರೆ. 10-15 ದೇವರ? ಯಾವುದೆಲ್ಲ? ಗಣಪತಿ, ಈಶ್ವರ ಅದೆಲ್ಲ ಇದೆ. ಗಣಪತಿ, ಈಶ್ವರ ಎಲ್ಲ ಉಂಟಾ? ಲಕ್ಷ್ಮಿ. ನಿಂದು ಫೇವ್ರೆಟ್ ಗಾಡ್ ಯಾರು? ಎಲ್ಲರೂ. ದೇವ್ರ ಹತ್ರ ಹೆಚ್ಚಾಗಿ ಏನಂತ ಪ್ರೇ ಮಾಡ್ತೀಯ? ನನಗೆ ವಿದ್ಯಾಭ್ಯಾಸ ಕೊಡಿ. ಮನೆಯವರಿಗೆಲ್ಲ ಒಳ್ಳೆ ಮಾಡಿ ಅಂತ ಹೇಳೋದಿಲ್ಲ? ಹೇಳ್ತೇನೆ, ನಮಗೆ ಒಳ್ಳೆ ಮಾಡಿ ಅದೆಲ್ಲ ಕೇಳ್ತೇನೆ. ಸರಿ, ಈಗ ಇಮ್ಯಾಜಿನ್ ಮಾಡು ನೀನೇ ದೇವರು ಅಂತ ಅನ್ಕೋ. ಸೊ ಏನು ವರ ಕೊಡ್ತೀಯ? ಬುದ್ಧಿ ಎಲ್ಲ ಕೊಡ್ತೇನೆ. ಯಾರಿಗೆ ಬುದ್ಧಿ ಕೊಡೋದು? ಎಲ್ಲರಿಗೆ. ಮತ್ತೆ ಶಾಪ ಯಾರಿಗಾದ್ರೂ ಕೊಡ್ಬೇಕಂತ ಇಷ್ಟಪಡ್ತೀಯಾ? ಇಲ್ಲ, ಯಾರಿಗೂ ಶಾಪ ಕೊಡೋದಿಲ್ಲ, ಎಲ್ರಿಗೂ ವರ ಮಾತ್ರ ಕೊಡೋದು. ಸರಿ, ಈಗ ನಮ್ಮದು ಪ್ರೈಮ್ ಮಿನಿಸ್ಟರ್ ಯಾರು? ಮೋದಿಯಾ? ಮೋದಿ ಏನೆಲ್ಲ ಮಾಡ್ತಾರೆ ಗೊತ್ತು? ಅದು ಅವರು ಓಟು ಅದೆಲ್ಲ. ಓಟೆಲ್ಲ ಮಾಡೋದು ಮೋದಿಯಾ? ಮತ್ತೆ ಇವರು ನಮ್ಮ ಚೀಫ್ ಮಿನಿಸ್ಟರ್ ಯಾರು ಗೊತ್ತಿಲ್ಲ. ಟಿವಿಯಲ್ಲಿ ಕಾರ್ಟೂನ್ ನೋಡಿದರೆ ಗೊತ್ತಾಗ್ತದೆ ಅಲ್ವಾ? ಬಸವರಾಜ ಬೊಮ್ಮಾಯಿ ಅಲ್ವಾ? ಹೌದಂತೆ, ಇವಾಗ ಗೊತ್ತುಂಟು, ಹೇಳಿದ ಮೇಲೆ ಗೊತ್ತಾಗ್ತದೆ. ಚೀಫ್ ಮಿನಿಸ್ಟರ್ ಏನು ಮಾಡ್ತಾರೆ? ಅವರು ಹೇಳಿದಾಗೆ ಕೇಳಬೇಕು. ಯಾರು ಹೇಳಿದಾಗೆ? ಚೀಫ್ ಮಿನಿಸ್ಟರ್. ನೀಗ ಚೀಫ್ ಮಿನಿಸ್ಟರ್ ಹೇಳಿದಾಗ ಕೇಳಿದ? ನಿಮ್ಮನೇಲಿ ಯಾರು ಚೀಫ್ ಮಿನಿಸ್ಟರ್? ಎಲ್ಲಿ? ನಿಮ್ಮ ಮನೆಯದ್ದು ಅಮ್ಮವಾ ಅಪ್ಪವಾ? ಅಮ್ಮ. ಓ, ಅಮ್ಮ ಚೀಫ್ ಮಿನಿಸ್ಟರಾ? ಮತ್ತು ತಮ್ಮ ಕಸಿನ್, ಅಣ್ಣ ಮಾತ್ರ. ಅಣ್ಣ ಯಾವುದು ಆಗಿದ್ರೆ? ಅಣ್ಣನಿಗೆ ಯಾವ ಪೋಸ್ಟ್ ಕೊಡ್ತೀಯ? ಯಾವುದು ಕೂಡ ಕೊಡು. ನಿಂಗೆ ಯಾವ ಪೋಸ್ಟ್ ಓಕೆ?
ಹಿಂಗೆ ಬಿಡು ಯಾವುದು ಪೋಸ್ಟ್ ಹೀಗೆ ನಾರ್ಮಲ್ ಕಾಮನ್ ಮ್ಯಾನ್ ಆಗಿರ್ತೀಯ. ಹ್ಞೂ ಮೂವಿಗೆಲ್ಲ ಹೋಗಿದ್ಯಾ? ಮೂವಿಗೆ ಹೋಗೋದಿಲ್ಲ ಮತ್ತೆ ಬೇರೆ ಇದಕ್ಕೆಲ್ಲ ಇದು ಯಾವುದು ಇದು ಅದು ಯಾವುದು ಯಾವ್ದು ಅದು ಇದೆಲ್ಲ ಡ್ಯಾನ್ಸ್ ಎಲ್ಲ ಇದ್ರೆ ಡ್ಯಾನ್ಸಿಗೆ ಹೋಗ್ತೀಯಾ? ಎಲ್ಲ ಸಾಂಗ್ ಇದ್ರೆ ಹೋಗ್ತೇನೆ. ಸಾಂಗ್ ಹಾಡಿ ಬರ್ತಾನೆ ನಿಂಗೆ? ಹಾಡು ನೋಡೋ ಒಂದು ಗೊತ್ತಾಗ್ಬೇಕಲ್ಲ ಎಲ್ರಿಗೂ ನೀನು ಹಾಡ್ತೀಯ ಅಂತ. ಸಾಂಗ್ ಹಾಡ್ತಾನಂತೆ, ಈಗ ಗೊತ್ತಿಲ್ಲ ಯಾಕೆ ಟಿ ವಿಯಲ್ಲಿ ಹಾಡಬಾರ್ದಂತ ಹೇಳಿದಾರ ಅಮ್ಮ? ಇಲ್ಲ. ಮತ್ತೆ ವಾಯ್ಸ್ ಖರಾಬ್ ಉಂಟಾ? ನನಗೆ ಪ್ರೈಸ್ ಸಿಕ್ಕಿದೆ. ಪ್ರೈಸ್ ಸಿಕ್ಕಿದ ಮೇಲೆ ಹಾಡ್ಬೇಕು ತಾನೆ. ಈಗ ನಿಂದು ಸ್ಪೆಷಲ್ ಟ್ಯಾಲೆಂಟ್ ಸಿಂಗಿಂಗ್ ಅಲ್ಲ, ಸೊ ಒಮ್ಮೆ ಹಾಡ್ತೀಯಾ? ಚಿಕ್ಕ ಸಾಂಗ್ ಸಾಕು ಯಾವುದಾದ್ರೂ. ಮಾಡ್ತೀರಿ? ಯಾವುದು ಕೂಡ ಗೊತ್ತಿಲ್ಲ. ಎಲ್ಲ ಮರ್ತು ಹೋಗಿದಾ? ಪ್ರೇಯರ್ಸೇ ನೆನಪಿಲ್ವಾ? ಪ್ರೇಯರ್ಸ್ ಗೊತ್ತುಂಟು, ಅದಾದ್ರೆ ಜನಗಣ ಎಲ್ಲ ಗೊತ್ತು. ಅದು ಬೇಡ ಬಿಡುವ, ನಾವೆಲ್ಲರೂ ಸೇರ್ದು ನಿಲ್ಬೇಕೆ ಅಲ್ವಾ? ಹೌದು. ಬೇರೆ ಬೇರೆ ಗೊತ್ತಿಲ್ಲ. ಭಜನೆ ಪದ್ಯ ಅದು ಗೊತ್ತು. ಒಂದು ಹೇಳಿ ನೋಡ ಭಜನೆ, ಸಿಂಪಲ್ ಚಿಕ್ಕ ಸಾಕು, ಜಾಸ್ತಿ ಬೇಡ, ಚಿಕ್ಕದು. ಆಯಿತು, ಹೇಳು. ಅಮ್ಮ ನಾನು ದೇವರಾನೆ ಬೆಣ್ಣೆ ಕದ್ದಿಲ್ಲಮ್ಮ, ಅಮ್ಮ ನಾನು ದೇವರಾನೆ ಬೆಣ್ಣೆ ಕದ್ದಿಲ್ಲಮ್ಮ, ನೀನೇ ನೋಡು ನೀನೇ ನೋಡು ನೀನೇ ನೋಡು. ಅದು ಏನಿದೆ ನೀನೇ ನಾನು ನೋಡಿದೆ ನೋಡಿದೆ ನಾನು. ಇನ್ನೊಂದು ಗೊತ್ತುಂಟು, ಕಾಶಿಯಿಂದ ಬಂದವನೇ ವಿಶ್ವನಾಥ, ಕರೆವರು ಅವನನ್ನೇ ಮಂಜುನಾಥ, ನೇತ್ರಾವತಿ ಬಂದಲು ಮಾಯಾಗಿ, ದೇವಗಂಗೆಯಂತೆ ನೀ ಪಾವನಿಯಾಗಿ, ಅಣ್ಣಪ್ಪ ಬಂದರಿಲ್ಲಿ ಸೇವೆಯಾಗಿ, ಭೂತ ಪ್ರೇತ ಪ್ರೇಮಿಗಳಿಗೆ ನಾಟಿ, ಕಾಶಿಯಿಂದ ಬಂದವನೇ ವಿಶ್ವನಾಥ, ಕರೆವರು ಅವನನ್ನೇ ಮಂಜುನಾಥ. ಹಿಂದೂ ಜೈನ ಧರ್ಮದ ಸಂಗಮದಲ್ಲಿ ಇಂದು ಸಾರುತ್ತಿರುವುದು ಬಾಹುಬಲಿ, ಇಂಥ ಪುಣ್ಯಕ್ಷೇತ್ರಕ್ಕೆ ಸಾಟಿಯಲ್ಲಿ ಯಾತ್ರಿಗನಿ ಜನ್ಯನಾದಿ ನಡೆದನಿಲ್ಲಿ, ಕಾಶಿಯಿಂದ ಬಂದವನೇ ವಿಶ್ವನಾಥ, ಕರೆವರು ಅವನನ್ನೇ ಮಂಜುನಾಥ. ಓಕೆ, ಇನ್ನು ಸ್ವಲ್ಪ ಒಳ್ಳೆ ಮಾಡಿ ಹಾಡಲಿಕ್ಕೆ ಕಲಿ ಆಯಿತಾ? ಓಕೆ, ಆಲ್ ದ ಬೆಸ್ಟ್. ಕಾರ್ಯಕ್ರಮಕ್ಕೆ ಬಂದರೆ ತುಂಬ ಖುಷಿ ಆಯಿತು. ನನಗೆ ಕೂಡ ಖುಷಿ ಅಲ್ವಾ? ತುಂಬ ಮಾತಾಡಲಿಕ್ಕೆ ಟೈಮ್ ಸಿಕ್ಕಿತ್ತಲ್ವ? ಎನಿವೇಸ್, ಥ್ಯಾಂಕ್ ಯು. ಕಿಡ್ಸ್ ಝೋನ್ ನಿಮ್ಮ ಮಕ್ಕಳಿಗೆ ಪ್ರಿಯವಾದ ಆಟೋಪಕರಣಗಳ ಮಳಿಗೆ ಹಿಂದೆ ಭೇಟಿ ನೀಡಿ. ಇದಾಗಿತ್ತು ಇವತ್ತಿನ ಕಿಡ್ಸ್ ಝೋನ್ ಅರಳುವ ಮಗು ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯನ್ಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ಟಿವಿ.